ವೇಗವಾಗಿ ಬೆಳವಣಿಗೆಯನ್ನು ಹೊಂದುತ್ತಿರುವ ಪುತ್ತೂರಿನ ಮುಕುಟಕ್ಕೆ ಮತ್ತೊಂದು ಗರಿಯ ಸೇರ್ಪಡೆಯಾಗಿದೆ. ಸಕಲ ವ್ಯವಸ್ಥೆಗಳನ್ನು ಹೊಂದಿರುವ ಬೈಪಾಸ್ ಸರ್ಕಲ್ ಬಳಿ ವ್ಯವಹರಿಸುತ್ತಿರುವ ಗ್ರಾಹಕ ಸ್ನೇಹಿ ಅಶ್ವಿನಿ ಬಾರ್ ಅಂಡ್ ರೆಸ್ಟೋರೆಂಟ್ ಹೊಸತನದೊಂದಿಗೆ ತೆರೆದುಕೊಂಡಿದೆ. ನೂತನ ಹವಾನಿಯಂತ್ರಿತ ಕೊಠಡಿಯ ಉದ್ಘಾಟನೆಯು ಆಗಸ್ಟ್ 13ರಂದು ನಡೆಯಿತು. ಅಶ್ವಿನಿ ಹೋಟೆಲ್ ಮಾಲಕರಾದ ಕರುಣಾಕರ್ ರೈ ದಂಪತಿಗಳು ದೀಪ ಬೆಳಗಿಸಿದರು. ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಬೋಡಿಯಾರು ರಾಧಾಕೃಷ್ಣ ರೈ ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮತ್ತು ಪುತ್ತೂರು ಬಂಟರ ಸಂಘದ ಅಧ್ಯಕ್ಷರಾದ ಶಶಿಕುಮಾರ್ ರೈ ಬಾಲ್ಯೋಟು ರಿಬ್ಬನ್ ಕತ್ತರಿಸಿ ನೂತನ ಕಟ್ಟಡಿಯನ್ನ ಉದ್ಘಾಟಿಸಿದರು. ಮಾಲಕರಾದ ಕರುಣಾಕರ್ ರೈ ಸ್ನೇಹಿತರು ಹಾಗೂ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. 2003ರಲ್ಲಿ ಈ ಹೋಟೆಲನ್ನು ಪ್ರಾರಂಭ ಮಾಡಿದ್ದೀವಿ. ಸಾಧಾರಣ ಈಗ 19 ವರ್ಷ ಕಳೆದು ಈಗ 20ನೇ ವರ್ಷ. ನಾವು ಹೋಟೆಲ್ ಪ್ರಾರಂಭ ಮಾಡಿದ ಮೇಲೆ ಯಾವತ್ತು ಹಿಂದಕ್ಕೆ ಹೋದವರೆಲ್ಲ ಮುಂದಕ್ಕೆ ಬಂದಿದ್ದೀವಿ. ಅಂದರೆ ನಾವು ಎಲ್ಲ ಈ ನಮ್ಮ ಹೋಟೆಲ್ಗೆ ಬರುವಂಥ ಎಲ್ಲ ಕಸ್ಟಮರನ್ನ ಅವರಿಗೆ ತೃಪ್ತಿ ಆಗುವಂಥ ರೀತಿಯಲ್ಲಿ ನಾವಿಲ್ಲಿ ಸರ್ವಿಸ್ ಕೊಡ್ತಾ ಇದ್ದೀವಿ. ಅದು ನಮ್ಮ ರೆಸ್ಟೋರೆಂಟ್ ಇರ್ಬೋದು, ಮೇಲ್ಗಡೆ ಪಾರ್ಟಿ ಇರ್ಬೋದು, ಆಮೇಲೆ ನಮ್ಮ AC ರೂಮ್ ಇರಲಿ, ಡಿಲಕ್ಸ್ ರೂಮ್ ಇರಲಿ, ಯಾರು ಬಂದರೂ ಕೂಡ ಅವರಿಗೆ ಉತ್ತಮವಾದ ನಾವು ತೃಪ್ತಿ ಆಗುವಂಥ ನಾವಿಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಯಾರು ಕೂಡ ನಮಗೆ ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತ ಹೇಳಿದವರಿಲ್ಲ. ಉತ್ತಮವಾದ ಸ್ಪಂದನವನ್ನು ಕೊಡ್ತಾ ಇದ್ದೀವಿ. ಉತ್ತಮ ರುಚಿಯಾದ ಊಟವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಹಾಗೆಯೇ ಈ ಹೋಟೆಲ್ ಆದಂಗೆ ನಾವು ಅದನ್ನು ಆಗಲಿಕ್ಕೆ ಬಿಡಲಿಲ್ಲ ನಾವು. ಯಾಕಂದರೆ ಪ್ರತಿ ವರ್ಷವೂ ಹೋಟ್ಲನ್ನು ರಿನೋವೇಷನ್ ಮಾಡ್ತಾನೇ ಇದ್ದೇವೆ. ಅಂದರೆ ರೂಮ್ಸ್ ಇರಲಿ, ಹಾಲ್ ಇರಲಿ, ರೆಸ್ಟೋರೆಂಟ್ ಇರಲಿ, ನಾವು ಅದನ್ನು ರಿನೋವೇಷನ್ ಮಾಡ್ತಾನೆ ಇದ್ದೇವೆ. ಅದೇ ಥರ ಈಗ ಈ ಒಂದು ವಿಂಗನ್ನು ಇಲ್ಲಿ ಹಳೆ ಟೇಬಲ್ ಚೇರ್ಗಳಿತ್ತು, ಅದನ್ನೆಲ್ಲ ತೆಗೆದು ಇಲ್ಲಿ ಮೇಲೆ POP ಇರ್ಬೋದು, ಲೈಟಿಂಗ್ಸ್ ಇರ್ಬೋದು, ಈಗ ಸೋಫಾ ಎಲ್ಲ ಉತ್ತಮ ದರ್ಜೆಯಲ್ಲಿ, ಅಂದರೆ ನೀವು ಈ ಮಂಗಳೂರಿನಲ್ಲಿ ಹೋದಾಗ ಒಳ್ಳೆ ಹೋಟ್ಲಲ್ಲಿ ಯಾವ ಥರ ಉಂಟೋ ಅದೇ ಥರ ಇಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಹಾಗೆ ನಮಗೆ ಒಳ್ಳೆ ಕಸ್ಟಮರ್ಸ್ ಇದ್ದಾರೆ, ಈ ಫ್ಯಾಮಿಲಿ ಕಸ್ಟಮರ್ಸ್ ಇದ್ದಾರೆ. ಅವರಿಗೆ ತೃಪ್ತಿ ಆಗುವಂಗೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅವರು ನಮಗೆ ಒಳ್ಳೆ ಸಹಕಾರವನ್ನು ಕೊಡಲಿ ಅಂತೇಳಿ ಕೇಳಿಕೊಂಡು ನಾನು ನನ್ನ ಆರಾಧ್ಯ ದೇವರಿಗೆ ಕೈ ಮುಗೀತಾ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಕರುಣಾಕರ್ ರೈಕಲ್ನ ಅಶ್ವಿನಿ ಹೋಟೆಲ್ ಇತ್ತನೇ ಬಾರಿ ಪೊರ್ಲದ ದುಂಬುಲ ನಮ್ಮ ಆ ಒಂದು ಹೋಟೆಲ್ದ ವ್ಯವಸ್ಥೆ ಅಂತೂ ಹೊಂದಿತ್ತ. ಆಂಡ ಇನಿ ಬುಕ್ಕಲ ಜನಕ್ಕಳಿಗೆ ಈ ಸ್ವಚ್ಛತೆದ ಒಟ್ಟಿಗೆ ಒಂಜಿ ಬಾರಿ ಪೊರ್ಲುಡು ಬತ್ತನಕ್ಲು ಪೊರ್ಲುಡು ಒಣಸು ಮಲ್ತು ಪೋಡು ಪಣ್ಣ ಉದ್ದೇಶಡ್ ಆರ್ನ ಒಂಜಿ ಇತ್ತಿನಡು ಒಂಜಿ ರೂಮನು ಬಾರಿ ಹವಾನಿಯಂತ್ರಣ ಮಲ್ತದ್ದು ಐತ ಒಟ್ಟಿಗೆ ಮಾತ ದುಂಬುದ ಫರ್ನಿಚರ್ಲೇನು ಮಾತ ದೆತ್ತದು ಹೊಸ ಫರ್ನಿಚರ್ ಪಾಡ್ದು ಇನಿ ಬಾರಿ ಒಂಜಿ ಸುಸಜ್ಜಿತ ರೀತಿಡು ಈ ಒಂಜಿ ಹೋಟೆಲ್ದ ರಿನೋವೇಷನ್ ಮಲ್ತೇರು. ಖಂಡಿತವಾದಲ ಆರೆಗೆ ಇತ್ತಿನೇ ಈ ಹೋಟೆಲ್ ಎಡ್ಡೆ ವ್ಯಾಪಾರ ನಡತೊಂದುಂಡು ದುಂಬುದ ದಿನೊಟ್ಟು ಅರ್ನ ಈ ಸ್ವಚ್ಛತೆದ ಒಟ್ಟಿಗೂ ಮಾತ ಕುಟುಂಬ ಸಮೇತ ಅದು ಬತ್ತದು ಮುಲು ಮನಸ್ಸು ಮಲ್ಪಡಂಚಿನ ವ್ಯವಸ್ಥೆ ಅದು ಆರೆಗೆ ನಮ್ಮೊಂದಿನ ಆ ದೇವರನಾಗ್ಲಿ ಪೂರ ಆರ್ನೊಟ್ಟಿಗೆ ಆಶೀರ್ವಾದ ಮಲ್ತದು. ಆರೆಗೆ ದುಂಬುದ ದಿನೊಟ್ಟು ಆರ್ನ ಭವಿಷ್ಯತ್ತಿನ ಉಜ್ವಲ ಮಲ್ಪಡ ಪಂಡದು ಎಂಕ್ಲು ಆರಿನ ಈ ಒಂಜಿ ಹೋಟೆಲ್ಗೆ ಆಗಮನ ಮಲ್ತದ್ದು ಎಂಕ್ಲು ಭೇಟಿ ಕೊರದು ಎಂಕ್ಲು ಆರೆಗೊಂಜಿ ಈ ರೀತಿದ ಎಲ್ಲಿಯ ಮಟ್ಟದ ಒಂಜಿ ಹೊಂದಾಣಿಕೆ ಮಲ್ತೊಂದಿಲ್ಲ. ಹೀಗೆ ಹೋಟೆಲ್ ಉದ್ಯಮಕ್ಕೆ ಕೈ ಹಾಕಿದಂತಹ ಕರುಣಾಕರ್ ರೈಗಳು ಬಹುಶಃ ಇಷ್ಟೊಂದು ಸುಸಜ್ಜಿತವಾದ ಹೋಟೆಲ್ ಉದ್ಯಮ ಪ್ರಥಮ ಬಾರಿಗೆ ಪುತ್ತೂರಿಗೆ ಕರುಣಾಕರ್ ರೈಯವರು ಪರಿಚಯಿಸಿದರು. ಹಲವಾರು ವರ್ಷಗಳ ಹಿಂದೆ
ಈ ಹೋಟೆಲ್ ಉದ್ಯಮ ಯಶಸ್ವಿಯಾಗಿ ಕಂಡಂತಹ ಸ್ಥಿತಿ ಇದ್ದರೆ ಪುತ್ತೂರಿನಲ್ಲಿ ಒಂದು ಹೋಟೆಲ್ ಉದ್ಯಮ ಈ ರೀತಿ ನಡೀತದೆ ಎನ್ನುವಂಥದ್ದನ್ನು ಕಾಣಲಿಕ್ಕೆ ಜನರಿಗೆ ತಿಳಿಸಿದವರು ಕರುಣಾಕರ್ ರೈಗಳು. ಬಹುಶಃ ಈ ದಿನ ಈ ಕಟ್ಟಡವನ್ನು ರಿನೋವೇಷನ್ ಮಾಡಿ AC ರೂಮಿನೊಂದಿಗೆ ಸುಸಜ್ಜಿತವಾದ ಗ್ರಾಹಕರನ್ನು ಸೆಳೆಯುವಂತಹ ದೃಷ್ಟಿಯಿಂದ ಸುಸಜ್ಜಿತವಾದ ಒಂದು AC ರೂಮನ್ನು ರಚಿಸಿದ್ದಾರೆ. ಬಹುಶಃ ಹಲವಾರು ಮಂದಿ ಸಕುಟುಂಬಿಕರಾಗಿ ಬಂದು ಒಂದು ಶನಿವಾರ ಇರಬಹುದು, ಆದಿತ್ಯವಾರ ಇರಬಹುದು, ಹೋಟೆಲ್ನಲ್ಲಿ ಪೇಟೆಯ ಪಟ್ಟಣದವರು ಊಟವನ್ನು ಮಾಡುವಂತಹ ಸಂಪ್ರದಾಯ, ಆ ಸಂಪ್ರದಾಯವನ್ನು ಉಳಿಸಿಕೊಳ್ಳರು. ಕುಟುಂಬ ಸಮೇತರಾಗಿ ಈ ಒಂದು ಕೋಣೆಯಲ್ಲಿ ಕುಳಿತು ತಮ್ಮ ಒಂದು ರಜಾ ದಿನವನ್ನು ಕಳೆಯಲು ಉತ್ತಮವಾದಂತಹ ಕೊಠಡಿಯನ್ನು ರಚನೆ ಮಾಡಿದ್ದಾರೆ. ಅತ್ಯದ್ಭುತವಾದಂತಹ ಕೊಠಡಿಯಾಗಿದೆ. ರುಚಿಕರವಾದಂತಹ ಖಾದ್ಯಗಳನ್ನು ಜನರಿಗೆ ಒದಗಿಸುವಂತಹ ಕೆಲಸ ಕಾರ್ಯಗಳನ್ನು ಮಾನ್ಯ ಕರುಣಾಕರ್ ರೈ ದಂಪತಿಗಳು ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಹುಶಃ ನಮ್ಮ ಮಹಾಲಿಂಗೇಶ್ವರನ ಕೃಪೆಯಿಂದ ಈ ಹೋಟೆಲ್ ಉದ್ಯಮದಲ್ಲಿ ಅವರು ಯಶಸ್ವಿಯನ್ನು ಕಂಡು ಎದುರು ಭಾಗದಲ್ಲಿ ಒಂದು ಉತ್ತಮವಾದ ಮಳಿಗೆಯನ್ನು ಸ್ಥಾಪಿಸಿ ಜನರ ಕಷ್ಟ ಸುಖಗಳಿಗೆ ಭಾಗಿಯಾಗುವಂತಹ ಕೆಲಸ ಕಾರ್ಯದಲ್ಲಿ ತೊಡಗಿಸ್ತಾ ಇದ್ದಾರೆ. ಕರುಣಾಕರ್ ರೈ ಅವರು ಒಬ್ಬ ಉದ್ಯಮಿಯಾಗಿ, ಹೋಟೆಲ್ ಉದ್ಯಮಿಯಾಗಿ ದೀನ ದಲಿತರ ಕಷ್ಟ ಕಾರ್ಪಣ್ಯಕ್ಕೆ ಸ್ಪಂದಿಸುವಂತಹ ವ್ಯಕ್ತಿ. ನಮ್ಮ ಬಂಟ ಸಮುದಾಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ನಮ್ಮ ಬಂಟರ ಸಂಘಕ್ಕೂ ಉತ್ತಮವಾದ ಸಹಕಾರವನ್ನು ನೀಡ್ತಾ ಅವರು ಒಬ್ಬ ಉದ್ಯಮಿಯನ್ನು ಶಿಕ್ಷಕರಿಗೆ ಕೊಡತಕ್ಕಂತಹ ಪ್ರಶಸ್ತಿಯನ್ನು, ಅದಕ್ಕೆ ನಮಗೆ ಸುಮಾರು 2 ಲಕ್ಷ ರೂಪಾಯಿಗಳನ್ನು ಅಲ್ಲಿ ಡೆಪಾಸಿಟನ್ನಾಗಿ ಇಟ್ಟು ವರ್ಷಂಪ್ರತಿ ಒಬ್ಬ ಶಿಕ್ಷಕರನ್ನು ಗೌರವಿಸುವಂತಹ ಕೆಲಸ ಕಾರ್ಯಕ್ಕೆ ಅವರು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಹಾಗೆ ಸಮಾಜದ 10 ಹಲವು ಸಂಸ್ಥೆಗಳೊಂದಿಗೆ ಸಹಕಾರವನ್ನು ಇತ್ತು ಎಲ್ಲರ ಪ್ರೀತಿಯಾಧಾರವನ್ನು ಗಳಿಸಿರತಕ್ಕಂತಹ ಕರುಣಾಕರ್ ರೈ ಅವರಿಗೆ ಹೋಟೆಲ್ ಉದ್ಯಮ ಯಶಸ್ವಿಯಾಗಲಿ, ಆ ಮಹಾಲಿಂಗೇಶ್ವರನ ಕೃಪೆ ಇರಲಿ, ಅವರು ನಂಬಿರತಕ್ಕಂತಹ ಗುರು ಹಿರಿಯರ ಆಶೀರ್ವಾದ ಇರಲಿ ಎಂದು ಆಶಿಸುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ಈ ಸಂದರ್ಭದಲ್ಲಿ ಅಶ್ವಿನಿ ಹೋಟೆಲ್ ಪಾಲುದಾರರಾದ ಅಶ್ವಿನ್ ರೈ, ಆರ್ಕಿಟೆಕ್ಟ್ ಶ್ರವಣ್ ರೈ ಉಪಸ್ಥಿತರಿದ್ದರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.